ನಾನು ಇಳಿತೇವೆ ನಾನು ಇಳಿತ್ನಾ. ನಾವೀಗ ಸೀತಾ ನದಿ ಹತ್ರ ಬಂದ್ವಿ. ಸೀತಾ ನದಿ ಅಂದರೆ ನಮ್ಮ ನವೋದಯ ಶಾಲೆ ಹತ್ರ ಒಂದು ಹೋಗ್ಲಿಕ್ಕೆ ದಾರಿ ಉಂಟು, ಇಲ್ಲಿ ಸೇತುವೆ ಬ್ರಿಡ್ಜು, ಅಲ್ಲಿ ಕೆಳಗೆ ಹೋಗ್ತಾ ಇದ್ದೀವಿ. ಆಯ್ತು ಬರೀ ಇಲ್ಲ ಇಳಿತ್ನಾ. ಈ ರೋಡಲ್ಲಿ ಏನು ಬರ್ತಿದ್ದಾನೆ, ಬರ್ಲಿಕ್ಕಾಗತ್ತಾ? ನೋಡಿ ನೋಡಿ, ಇದೆ ಸೀತಾ ನದಿ. ಇದು ಬ್ರಿಡ್ಜು. ನಾವು ಕುಂದಾಪುರ ಕೊಲ್ಲೂರಿಗೆಲ್ಲ ಈ ರೋಡಲ್ಲಿ ಹೋಗ್ಬೋದು, ಮಂದರ್ತಿ ಎಲ್ಲ. ನೋಡಿ ಎಷ್ಟು ಚೆಂದ ಇದೆ. ಎಷ್ಟೋ ವರ್ಷ ಆಯ್ತು ಈ ನೀರಿಗೆ ಇಳಿಯಿದೆ. ನಾವೀಗ ಇಲ್ಲಿ ಬಂದಿದ್ದೆ ಯಾಕಂದರೆ ಇವನೊಂದು ಅಕ್ವೇರಿಯಂ ತಂದಿದ್ದಾನೆ, ಅದಕ್ಕೆ ಕಲ್ಲು ಬೇಕಿತ್ತು. ಆ ಕಲ್ಲು ಹುಡ್ಕೊಂಡು ನಾವು ಇಲ್ಲಿ ಬಂದ್ವಿ. ಈಗ ಒಂದು ಸ್ವಲ್ಪ ಒಳ್ಳೊಳ್ಳೆ ಕಲ್ಲೆಲ್ಲ ಸಿಗುತ್ತೆ. ಕಲ್ಲು ತಗೊಂಡು ಹೋಗಿ ಅಕ್ವೇರಿಯಂ ಹಾಕಿ ಅಕ್ವೇರಿಯಂ ಸೆಟ್ ಮಾಡಲಿಕ್ಕೆ ಉಂಟು. ಎರಡಲ್ಲೆಲ್ಲ ಮೀನಿದೆ. ಬಾ. ಆ್ಯಕ್ಚುಲಿ ನಾವಿಲ್ಲಿ ಈ ಕಡೆ ಬಂದಾಗ ಮಾತಾಡುವಂಥ ಲ್ಯಾಂಗ್ವೇಜು ಸ್ವಲ್ಪ ಚೇಂಜ್ ಇರುತ್ತೆ. ಯಾಕಂದರೆ ಇದು ನಮ್ಮ ಕುಂದಾಪುರ ಕನ್ನಡ ಗೊತ್ತಿರ್ಬೋದು. ಕುಂದಾಪುರ ಕನ್ನಡ ಮಾತಾಡ್ತೀವಿ ನಾವು. ನಮ್ಮ ವೃಷಭ್ ಶೆಟ್ಟಿ ಅವರ ಊರಲ್ಲಿ ಅವರು ಏನು ಮಾತಾಡ್ತಾರೋ ಆ ರೀತಿಯಾಗಿ ನಾವು ಸ್ವಲ್ಪ ಕುಂದಾಪುರ ಕನ್ನಡವನ್ನು ಇಲ್ಲಿ ಬಂದಾಗ ಮಾತಾಡ್ತೀವಿ. ನಿಮಗೆ ನಾರ್ಮಲ್ ಕನ್ನಡಕ್ಕೂ ಮತ್ತು ನಮ್ಮ ಇಲ್ಲಿಯ ಕುಂದಾಪುರ ಕನ್ನಡಕ್ಕೂ ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ. ನಿಮಗೆ ಕ್ಲೀನ್ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಒಂದು ಹೊಸತೊಂದು ನಿಮ್ಗೆ ಸಹ ಒಂದು ಹೊಸ ಒಂದು ಲ್ಯಾಂಗ್ವೇಜ್ ಕೇಳಿದಾಗ ಅನಿಸುತ್ತೆ. ಇವರ ಮನೆ ಹತ್ತಿರದವರು ಸಹ ಬರ್ತಿದ್ದಾರೆ. ನೋಡಿ ಈ ರೀತಿ ಕಲ್ಲೆಲ್ಲ ತಗೊಂಡು ಹೋಗೋಣ ಅಂತ. ನೋಡಿ ಚಂದ ಉಂಟು ಇಲ್ಲಿ ಕಲ್ಲು. ಆಯ್ತು, ಕೆಂಪು ಕಲರ್, ಒಂದು ಬೀಟ್ರೂಟ್ ಕಲರ್ ಇದೆ. ಈ ರೀತಿಯಾಗಿ ಎಲ್ಲ ಸ್ವಲ್ಪ ಕಲ್ಲೆಲ್ಲ ತಗೊಂಡು ಹೋಗುವ ಅಂತ ಬಂದಿದ್ದು. ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಕಲ್ಲೆಲ್ಲ. ಈಗ ಚೀಲ ಹಿಡಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕಲ್ಲನ್ನೆಲ್ಲ ಹುಡುಕಿ ತಗೊಂಡು ಹೋಗಬೇಕು. ನೀವು ಫಿಶ್ ಶಾಪಲ್ಲಿ ಏನು ಸಿಗುತ್ತೋ ಅದನ್ನು ಹಾಕೋದಕ್ಕಿಂತ ಹೀಗೆ ನದಿ ಹತ್ರ ಇರೋ ಕಲ್ಲೆಲ್ಲ ತುಂಬ ಚೆಂದ. ಇಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇರೆಲ್ಲ ಸಿಗುತ್ತೆ. ನೀರಂಗ ಅದು ಇದೆ, ತೊಳೆದು ತೋರೋದು. ಈಗ ಹಿಡಿ ಹೇಳ್ತೆ ಬಾ. ಇಲ್ಲಿ ಆಚೆ ತಮ್ಮಪ್ಪ ಎಲ್ಲಿ ಹೇಳು ಅಪ್ಪಪ್ಪ ಅವರಲ್ಲಿ ಹೊರ ಹೇಳಿ. ಓಕೆ, ಸ್ವಲ್ಪ ಆ ಕಡೆ ಹೋಗಿ ಅಲ್ಲಿನ ತರೋಣ ಅಂತ ಹೇಳ್ದ. ಅಲ್ಲ ಚಂದ್ರಣ್ಣ, ಹೆಕ್ಕಿ ಮೂಳೆಗಿಳೆ ಹಾಕಿ ಹಾಕೊಂಬೇಡಿ. ಅಲ್ಲ ಇಲ್ಲಿ ಸುಮಾರು ಸುಟ್ಟಿರಲ್ಲ. ನೀರು ಎಷ್ಟು ಚೆನ್ನಾಗಿದೆ ಅಂದರೆ, ನೀರು ಸ್ವಲ್ಪ ನಿಂತಿರೋ ನೀರು ಥರ ಇದೆ ನೋಡಿ. ಅಲ್ಲಿ ಆ ಕಡೆ ನೀರು ಬರುತ್ತೆ. ನೀರು ಬಂದಿದ್ದು ಹೀಗೆ ಬಂದು ಹೀಗೆ ಹೋಗುತ್ತೆ. ಸ್ವಲ್ಪ ಇಲ್ಲಿ ನೀರು ಪಾಸ್ ಆಗಿದೆಲ್ಲ. ಓಕೆ ನೋಡಿ, ಇದೆಲ್ಲ ಮೀನಿದ್ದಾವೆ ಆಯಿತಾ. ನಿಮ್ಗೆ ಕಾಣ್ತಾ ಉಂಟಾ ಇಲ್ಲ ಗೊತ್ತಿಲ್ಲ ನನಗೆ. ಮೀನುಗಳೆಲ್ಲ ಇದ್ದಾವೆ ಇಲ್ಲಿ ನೋಡಿ. ಯಾಕೆ ಬರ್ತೇವ? ನಾನು ಮೀನು ತೋರಿಸ್ತಾ ಇದ್ದೆ. ಈ ನದಿಲೆಲ್ಲ ಓಡಾಡೋದು ಅಂತಂದರೆ ಎಷ್ಟು ಖುಷಿ ಅನಿಸುತ್ತೆ. ಬಾ, ನೀರು ಸ್ವಲ್ಪ ಜಾಸ್ತಿ ಉಂಟು ಇಲ್ಲಿ. ನನ್ನ ಚಡ್ಡಿ ಆಗ್ತದೆ. ಸ್ವಲ್ಪ ಕಲ್ಲು ಜಾರತ್ತೆ ಇಲ್ಲಿ. ಅಯ್ಯೋ ದೇವ, ಎಲ್ಲಿದ್ಯಾ? ಅವನು ಅಲ್ಲಿಗೆ ಕಲೆಕ್ಟ್ ಮಾಡ್ತಿದ್ದಾನೆ ಕಲ್ಲೆಲ್ಲ. ಈಗ ಇಲ್ಲೆಲ್ಲ ಬಲ್ಲೆ, ಈ ಬಲ್ಲೆಲ್ಲ ಇದರಲ್ಲಿ ಹೋಗಬೇಕು. ಹಾಂ, ಕಲ್ಲು ಇರ್ತವೆ. ಕಲ್ಲು ನೋಡ್ಲಿಕ್ಕೆ ಸುಮಾರು ಇದೆ, ಆದರೆ ಇದನ್ನೆಲ್ಲ
ಆರಿಸ್ಕೋಬೇಕು ಮಾತ್ರ. ನೋಡಿ ಯಾವ ಇಟ್ಟಿದ್ದಾನೆ ಕಪ್ ಕಲರ್ ಇದು ಬೇಡ, ಇದೆಲ್ಲ ಅತ್ತ ಅದು ಕೆಂಪು ಕಲರ್ ಅಥವಾ ಇಂಥದ್ದೆಲ್ಲ ಹಾಕೋಣ. ಕೆಂಪು ಈಗ ಇಂಥದ್ದೆಲ್ಲ ನೀವು ಕಪ್ಪು ಸುಮಾರು ಹಾಕಿದೆಲ್ಲ ಸಾಕಲ್ಲ. ನಾ ಕೆಂಪು ಹಾಕ್ತಾ ಇಲ್ಲ, ಸುಮಾರು ಕೆಂಪಿತ್ತು ಈಗ ಸಣ್ಣ ಸಣ್ಣದೆಲ್ಲ ಮಳೆ ಚಿಪ್ಪಿದ್ರೆ ಹಾಕು. ಹೋಯ್ತು ಮಾಡಿ ಬೇಡ, ಈಗ ಕೆಂಪಿದೆ ಬಿಟ್ಕೊಂಡು. ಓಕೆ, ನಾವೆಲ್ಲ ಕಲೆಕ್ಟ್ ಮಾಡಿ ಆದಮೇಲೆ ನಿಮ್ಗೆ ನಾನು ಮೀಟ್ ಆಗ್ತೀನಿ. ನೋಡಿ ಇವನೆಲ್ಲಿಯೋ ನನ್ನ ಕಾಡ್ದಾರೆ ಕರ್ಕೊಂಡು ಹೋಗ್ತಿದ್ದಾನೆ. ಎಂತಾಯ್ತಾ ಇದು ಸಿಕ್ಕಿಬಿತ್ತಾಯ್ತಾ ಗಿಡ. ಈಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೋಗುವ ಎಲ್ಲಿಗೆ ಅಂತ ಗೊತ್ತಿಲ್ಲ. ಬಾ ಕಲ್ಲು ತರಲಿಕ್ಕೆ ಹೋಗುದು, ಬೇರೆ ಎಲ್ಲಿಗಲ್ಲ. ಅದೇ ಈ ದಾರಿ ನನಗೆ ಗೊತ್ತಿಲ್ಲ, ಹೊಸ ದಾರಿದೊಂದು ಕಾಡು ದಾರಿ ಹೇಗಂತ. ಇದೆಲ್ಲಿ ಸೀದಾ ಕಳಿಸ್ಕೊಂಡು ಹೊತ್ತಾ ರೋಡಲ್ಲಿ ಮರ ಬಿದ್ದಿದೆ, ಬ್ಲಾಕ್ ಇಲ್ವಾ? ಇಲ್ಲೊಂದು ಸಣ್ಣ ಒಂದು ಇದೆಲ್ಲ ಬಿದ್ದಿದೆ. ಓಕೆ, ಅದನ್ನು ಸೈಡ್ ಹಾಕಿ ಆಯಿತು. ಇಲ್ಲಿಂದ ಪುನಃ ಪ್ರಯಾಣ ಶುರು. ನೆಕ್ಸ್ಟ್ ಇವೊಂದೊಂದು ಯೂಟ್ಯೂಬ್ ಚಾನಲ್ ಬರುತ್ತೆ ಆಯಿತಾ, ನೋಡ್ಕೊಳ್ಳಿ ಕರೆಕ್ಟಾಗಿ. ಇವನ್ನ ಚಾನಲ್ ಬಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಳ್ಳು ಬಾರೆ ನಾನು ಮುಳ್ಳು ಅಂದೆ. ಇವನು ಒಟ್ಟಾರೆ ಹೋಗ್ತಿದ್ದಾರೆ ಮುಳ್ಳೆಲ್ಲ ತೆಗೆಸ್ಕೊಂಡು. ನಾನು ರೊಕ್ಕ ಬಚಾವಾದೆ. ಸಾಕಾ? ಮೆಲ್ಲ ಮೆಲ್ಲ ಎಲ್ಲ ಹೋಗುವ, ಅರ್ಜೆಂಟ್ ಇಲ್ಲ. ಗಿಡ ಎಲ್ಲ ನೋಡ್ಕೊಂಡು ಹೋಗು. ಇಲ್ಲ ಹುಲಿ ಚಿರತಲ್ಲಿ ಇಲ್ಲಲ್ಲ ಮರಿ ರೋಡಂಗೆ. ಇಲ್ಲಿ ಮನುಷ್ಯ ಓಡಾಡೋದಿಲ್ಲ ಮರ. ಆ ರೋಡ್ ಹಾಕೊಂಡು ಇಲ್ಲಲ್ಲ ಕಾಡ್ಕೋಣ ಅಂತೆಲ್ಲ. ಎಲ್ಲಿ ಹೋಗ್ತೀವಿ ಇಲ್ಲಪ್ಪ. ನೋಡಿ ಇಲ್ಲೆಲ್ಲ ಒಳ ಹೋಗ್ಲಿಕ್ಕಂತೆ. ಹಾಂ ನೋಡಿ ಮುಳ್ಳು ಫುಲ್ಲು ತಾಗಿದೆ ಆಯ್ತಾ ನನಗೆ. ಪುಟ್ಟ ನೋಡಲೇ ಇಲ್ಲ. ಗಾಯಕ್ಕೆಲ್ಲ ಬೆಸ್ಟ್ ಮದ್ದು ಅಂತಂದರೆ ನೋಡಿ ಇಲ್ಲಿ ದಂಡಿದು. ಇದರ ಎಲೆ ರಸ ಹಾಕಿದರೆ ಎಂಥ ಗಾಯ ಇದ್ರೂ ಕಡಿಮೆ. ಅಯ್ಯೋ, ಇಲ್ಲಿ ದೊಡ್ಡ ಮುಳ್ಳಿದ ಮರನೇ ಬಿದ್ದಿದೆ. ಇಲ್ಲಿಲ್ಲ ಹಬ್ಬದ ಮುಳ್ಳು ಮರ ಅದೇ ಮುಳ್ಳಿನ ಗಿಡ ಅದು. ಅದೇ ಅಂತ ಇಲ್ಲ. ಓ ಫುಲ್ಲು ಕಾಯಿ ಆಯ್ತು ಮರ. ಓಕೆ, ಆ ರೋಡ್ ಬ್ಲಾಕ್. ಈಗ ಇನ್ನೊಂದು ಕಡೆ ಹೋಗ್ಬೇಕೀಗ. ಇತ್ತ ಮುಂದೆ ದಾರಿ. ಇದು ಶಾಲೆ, ಸ್ಕೂಲ್ ಆಯ್ತಾ. ಅಣ್ಣ ಸೈಡೆಲ್ಲ ಮುಳ್ಳೆಲ್ಲ ಕಂಡ್ಕೊಂಡು ಹೋಗು, ಮುಳ್ಳು ತಾಕ್ಸ್ಬೇಡ. ಈಗ ನಾನು ನಡ್ಕೊಂಡಾಗಿತ್ತಲ್ಲ ಗಾಡೀಲಿ ಇಟ್ಟು. ಹಾಂ ಹಾಂ, ಇನ್ನು ಇಲ್ಲಿ ಮುಂದೆ ಗಾಡಿ ಹೋಗೋದಿಲ್ಲ, ನಡ್ಕೊಂಡು ಹೋಗು. ಅಕ್ವೇರಿಯಂ ಹಾಕು. ಕಲ್ಲು ಹುಡ್ಕೊಂಡು ಎಷ್ಟು ದೂರ ಬರಬೇಕು. ಈಗ ನಾವು ಈಗ ಹೋಗ್ತಿದ್ವಲ್ಲ ಆ ಪ್ಲೇಸಲ್ಲಿ ತುಂಬ ಕಲ್ಲಿದೆ, ಬೇರೆ ಬೇರೆ ಡಿಸೈನ್ ಇದು. ಹಾಂ, ಇದೆ ಅಂತೆ ಗೊತ್ತಿಲ್ಲ ಅಂತ. ನಾನೊಂದು ಗುಂಡಿ ತೋರಿಸ್ತೀನಿ. ಇದು ತುಂಬ ಫೇಮಸ್ ಗುಂಡಿ, ಕಳಸ ಗುಂಡಿ ಅಂತ. ಬಟ್ ಇಲ್ಲಿ ಟೂರಿಸ್ಟರು ಬರೋದಿಲ್ಲ ಹೆಚ್ಚಾಗಿ. ಈ ಒಂದು ಕಥೆಯ ಪ್ರಕಾರ ಈ ಗುಂಡಿಲಿ ಬೆಳ್ಳಿಯ ರಥ ಮುಳುಗಿದೆ ಅಂತೆ. ಅಷ್ಟು ದೊಡ್ಡ ಒಂದು ಗುಂಡಿ ಇದು. ನೋಡಿ ಇಲ್ಲೇ ಇದೆ, ಇಲ್ಲಿ ಕಾಣ್ತಂತಲ್ಲ, ಇದೆ. ದೊಡ್ಡ ಗುಂಡಿ ಇಲ್ಲಿ ನೆಲನೇ ಸಿಗೋದಿಲ್ಲ ಅಂತ, ಅಷ್ಟು ಗುಂಡಿ ಇದೆ ಅಂತ ಇಲ್ಲಿ.
ಎಲ್ಲಿಯಾದ್ರೂ ಇಲ್ಲಿ ಬಿದ್ದರೆ ಪುಸ್ತಕ ಕೆಳಗೆ ನಿಲ್ಲು ಮರ ನಾವತ್ತೆ ಓ ಅಣ್ಣ ನಿಲ್ಲಣ್ಣ ನಿಲ್ಲಣ್ಣ. ಇಲ್ಲಿ ಹೋಗ್ಲಿಕ್ಕೆ ಭಯ ಆಗುತ್ತೆ ಮರ. ಸ್ವಲ್ಪ ಆ ಕಡೆ ಆದ್ರೂ ಕೆಳಗೆ ಸೀದಾ. ಎಲ್ಲೋದೇನು ಹೋಗ್ಬಿಟ್ಟ? ಇಲ್ಲ ಮಾರಾಯ, ಇವು ನನ್ನ ಬಿಟ್ಟು ಹೋಗ್ತಿದ್ದಾನೆ ಸೀದಾ. ನನಗೆ ದಾರಿ ಗೊತ್ತಿಲ್ಲ ಇಲ್ಲಿ ಬೇರೆ. ಇವತ್ತೊಂದು ಒಳ್ಳೆ ಟ್ರಕ್ಕಿಂಗ್ ಆದಾಗ ಆಯ್ತು ನನಗೆ. ನೋಡಿ ಬಂತು ನದಿ, ಎಲ್ಲ ಕೆಳ ಹೋಗ್ತಿದ್ದಾನೆ. ನಾವು ಮೊದಲೆಲ್ಲ ಇಲ್ಲಿ ಬರ್ತಿಲ್ಲ ಅಂತ ನಾನು ಬರ್ತಿದ್ದೆ ಮೊದಲೆಲ್ಲ, ಸ್ನಾನ ಎಲ್ಲ ಮಾಡಲಿಕ್ಕೆಲ್ಲ ಬರ್ತಿದ್ವಿ ಇಲ್ಲಿ. ನೋಡಿ ಓ, ಈಗೆಲ್ಲ ಸ್ವಲ್ಪ ಇಲ್ಲಿ ಕೆಸರಲ್ಲಿ ನಿಂತೆಲ್ಲ ಚೇಂಜ್ ಆಗಿದೆ ಸ್ವಲ್ಪ ಇಲ್ಲಿ ಅಲ್ಲ. ಇಬ್ಬು ಎಂತ ಕಾಲು ಒಳಗೋತ್ ಮರ, ಬಾ ಕಾಲೇ ಒಳಗೆ ಹೋಗ್ತಾ ಉಂಟು. ಬಟ್ ಇಲ್ಲ ನಾಗನ ನಡೀತಲ್ಲ, ಎಲ್ಲಿ ಅದು ಮೇಲಾ? ಹೌದಾ, ಇದಾ? ಇಲ್ಲೊಂದು ನಾಗನ ಸನ್ನಿಧಾನ ಇತ್ತು, ಅದೀಗ ಮುಚ್ಚೋಗಿದಂತೆ, ಎಲ್ಲ ಬಲ್ಲೆಲ್ಲ ಬಂದು. ನೋಡಿ ಇಲ್ಲಿ ಎಲ್ಲ ಈ ನವಿಲು, ಇಲ್ಲಂತಂದರೆ ಕಾಡು ಕೋಳಿ ಬರುತ್ತಲ್ಲ, ಅವೆಲ್ಲ ಇಲ್ಲಿ ಈ ಗಿಡ ಸಂದಿಲ್ಲ ಮೊಟ್ಟೆ ಇಟ್ಟಿರ್ತದೆ. ಮೊಟ್ಟೆ ಇಟ್ಟು ಕಾವೆಲ್ಲ ಕೂತಿರುತ್ತೆ. ಹಾಂ, ಎಷ್ಟು ಚೆನ್ನಾಗಿದೆ. ಇದಿನ್ನು ಹೊಳೆನ ಆ ಕಡೆ ಎಲ್ಲ ಫಾರೆಸ್ಟ್ ಇದು. ಇಲ್ಲಿಯ ನೀರು ಮಾತ್ರ ತುಂಬ ಶುದ್ಧವಾಗಿರುತ್ತೆ. ನೀರು ಕುಡಿಯೋ ಫಸ್ಟಿಗೆ ಸುಸ್ತು ಆಗಿದೆ, ಕುಡಿದೆ ತುಂಬ ವರ್ಷಗಳಾಗೋಯ್ತು ಈ ನದಿಯ ನೀರು ಕುಡಿದೆ. ಇವತ್ತು ನೀರೊಂದು ಕುಡಿದು ಬಿಡುವ. ನೀರು ಎಷ್ಟು ಚೆನ್ನಾಗಿದೆ ಉಂಟಂದರೆ ಅಮೃತ ಕೊಡ್ದಾಗ ಉಂಟು, ಅಷ್ಟು ಸ್ವೀಟಾಗಿದೆ ನೀರು, ತುಂಬ ಚೆನ್ನಾಗಿದೆ. ಬಟ್ಟೆ ತಂದಿಲ್ಲ, ಇಲ್ಲಂತಂದರೆ ಸ್ನಾನ ಮಾಡ್ಬೋದಾಗಿತ್ತು ಬಟ್ಟೆ ಇದ್ದಿದ್ದರೆ. ಬಟ್ಟೆ ಮರ್ತು ಬಂದೆ. ಓಕೆ, ಸ್ವಲ್ಪ ಇಲ್ಲಿ ನಾವು ಕಲ್ಲಲ್ಲಿ ಹುಡ್ತೀವಿ. ನೋಡಿ ಇಷ್ಟು ಕಲ್ಲು ನಾವೀಗ ತಗೊಂಡ್ಬಂದ್ವಿ. ತಗೊಂಡು ಇನ್ನೂ ಹೊರಟಿದ್ದು ಮನೆಗೆ, ಆಯಿತಾ? ಸುಸ್ತಾಯ್ತು ಮಾರ, ಸಿಕ್ಕಾಪಟ್ಟೆ ಬಿಸಿಲುಂಟು, ತಲೆಲ್ಲ ಬಿಸಿ ಬಿಸಿಯಾಗಿದೆ. ಈಗ ಮನೆಯಾಗ ಪುಟ್ಟ ಮತ್ತೆ ವಿಶೇಷಗಳು. ಅವನು ಇನ್ನೂ ಕಾಲು ಹುಡುಗರಲ್ಲಿದ್ದಾನೆ, ಮಾತಾಡ್ತಿಲ್ಲ. ನಾಚಿಕೆ ಆಯ್ತಾ ಮಾತಾಡೋಕ್ಕೆ? ನಾಚಿಕೆ ಮಾರ ಅವನಿಗೆ ಸೆಕ್ಕಿ ಎಂಥದ ಪುಟ್ಟ. ಮತ್ತೆ ಹೇಳ್ತಾನೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ. ಶುರು ಮಾಡ್ತೇವೆ ಯೂಟ್ಯೂಬ್ ಚಾನಲ್? ಹಾಂ, ಇಲ್ಲ ಎಂಥದ ಮಾತು ನೀನು ಮಾಡ, ಕುಂದಾಪುರ ಕನ್ನಡ ಮಾತಾಡ. ಹಿಂಗೆ ಇಲ್ಲಿವರೆಲ್ಲ ಸಬ್ಸ್ಕ್ರೈಬ್ ಆಗ್ತಾರೆ ಅಲ್ಲಿಗೆ. ಹಾಂ ಹತ್ಲಿಯಾ? ಹೋಯ್ ಕೆಪ್ಪ ಮಾರೆ, ಮಾತಾಡೋದಿಲ್ಲ ಅವನು. ಅವನಿಗೆ ಮಾತಾಡ್ತಾನೆ, ಈಗ ವಿಡಿಯೋ ಮಾಡ್ತೀನಿಲ್ಲ ಹಾಗೆ ನಾಚಿಕೆ ಅವನಿಗೆ, ಅದಕ್ಕೆ ಮಾತಾಡೋದಿಲ್ಲ ಅಂತ. ಸುಸ್ತಾಯ್ತು ಮಾರೆ. ಹಾಂ ಹೇಗಿತ್ತಾ? ಈಗ ಬೇರೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾನೆ. ಮಾರೆ ಈ ಜಾಗ ನೋಡಿದ್ರೆ ನನಗೆ ಭಯ ಆಗ್ತುಂಟು. ಚಿಕ್ಕಾಟ ಮುಳ್ಳುಂಟು ಮಾರೆ. ಇದೇನಾ? ಹಾಂ ನೋಡಿ, ಓ ಇಲ್ಲುಂಟು. ನಾನು ಹೇಳಿದೆ ನಾಗಂದು ಒಂದು ಕಲ್ಲುಂಟು ಅಂತೇಳಿ, ಇಲ್ಲಿ ಕಾಣ್ತಾ ಉಂಟು. ಯಾರೋ ಅದನ್ನು ಸ್ಥಾಪನೆ ಮಾಡಿದ್ರು, ಯಾರಂತ ಗೊತ್ತಿಲ್ಲ. ಅದಾದ ನಂತರ ಸ್ವಲ್ಪ ಟೈಮ್ ಪೂಜೆ ಆಗ್ತಾಯಿತ್ತು. ಇವಾಗ ಪೂಜೆನಿಲ್ಲ,
ಅಲ್ಲಿ ಫುಲ್ ಬಳ್ಳೆ ಬೆಳೆದು ಕಲ್ಲು ಸಹ ಕಾಣ್ತಾ ಇಲ್ಲ. ಭಯ ಸಿಕ್ಕಾಪಟ್ಟೆ ಸುಸ್ತಾಯಿತು ಮಾರ, ಸಿಕ್ಕಾಪಟ್ಟೆ ಅಂದರೆ ಎಲ್ಲ ಬೈಕಲ್ಲಿ ಬಂದಿದ್ದು ಬೇರೆ, ಅದೇ ಇದು ಬೇರೆ, ಎಲ್ಲ ಒಟ್ಟು ಸೇರಿ ಉಂಟಲ್ಲ, ಸುಸ್ತಾಯ್ತು. ಈಗ ಅವನು ಹತ್ತಿರ ಇದ್ರೆ ಮಾತಾಡ್ತೀನಿ ಅಂತೇಳಿ ಓಡೋಗ್ತಿದ್ದೆ ನಾನು. ಇದೇ ರೀತಿ ಪ್ರತಿಯೊಂದು ನದಿ ಹತ್ತಿರ ಒಂದು ಊರಲ್ಲಿ ಏನಾದರೂ ಒಂದು ಕಥೆ ಇರುತ್ತೆ. ಇಲ್ಲಿ ಹೀಗಿತ್ತು ಅಥವಾ ಇಲ್ಲೇನೋ ಆಗಿತ್ತು, ಅತಿ ಗುಂಡಿರುತ್ತೆ, ಏನಾದರೂ ಒಂದು ಕಥೆ ಇರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನಂಗೆ ನೀವು ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಊರಲ್ಲಿ ಇದೇ ರೀತಿ ಏನಾದರೂ ಒಂದು ವಿಶೇಷವಾದಂಥ ನದಿ ಇದೆಯಾ ಅನ್ನೋದನ್ನ. ಎಲ್ಲೋ ಇದೆಯಾ, ಎಲ್ಲೆಲ್ಲ ಓಡೋಗ್ತದೆ ನನಗೆ ಗೊತ್ತಾಗ್ತಿಲ್ಲ. ಇನ್ನು ಮನೆ ಹೋಗಿ ಅಕ್ವೇರಿಯಂ ಮೇಲೆ ಕಲ್ಲು ಹಾಕೋದು ತೋರಿಸ್ತೀನಿ. ಇಲ್ಲೇ ಹೊಡ್ತಿದ್ದೆ ಪುನಃ. ಅದೇನು ತೊಳಗಿತ್ತಾ? ಹಾಂ, ತೊಳಗಿಲ್ಲ. ಮತ್ತೆ ಹಾಗೆ ಹಾಕೋದಾ? ಹಾಂ, ತೊಳಗೆ ಅಂತ ಇಲ್ಲ ಅಂತೆ, ಇನ್ನು ಹಾಗೆ ಹಾಕೋದು. ನೋಡಿ, ನಾವೆಲ್ಲ ಕಲ್ಲನಾಗ ಅಕ್ವೇರಿಯಂ ಹಾಕಿಟ್ಟಿದ್ದೀವಿ. ಎಲ್ಲ ಅಕ್ವೇರಿಯಮಲ್ಲಿದೆ. ಮೀನು ಮಾತ್ರ ಎಲ್ಲಿ ಕಾಣ್ತಾ ಉಂಟು? ಮೀನು ಇರಬೇಕಾ? ನೋಡಿ, ಇಲ್ಲಿ ಉಂಟು ಮೀನುಗಳು. ನೋಡಿ, ಮೀನು ಇಲ್ಲಿ ಓಡಾಡ್ತಿದ್ದಾವೆ. ಟೋಟಲ್ ಅಕ್ವೇರಿಯಂ ಈ ರೀತಿ ಕಾಣುತ್ತೆ.